ಮಂಗಳೂರು ನಗರದ ಪಡಿಲ್ ಬಳಿಯ ಆಶ್ರಮವೊಂದರಲ್ಲಿ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ್ದ ಖ್ಯಾತ ಉದ್ಯಮಿ ಬಿಪಿನ್ ರೈ ಅವರಿಗೆ ಆಶ್ರಮದಲ್ಲಿರುವ ಮಕ್ಕಳಿಗೆ ಸಮರ್ಪಕವಾದ ಉಡುಗೆಗಳಿಲ್ಲದ ವಿಚಾರ ಗಮನಕ್ಕೆ ಬಂದಿತ್ತು. ಇದರ ಹಿನ್ನೆಲೆ ಉದ್ಯಮಿ ಬಿಪಿನ್ ರೈ ಇಂದು ತಮ್ಮ ಅಭಿಮಾನಿ ಬಳಗದ ಮೂಲಕ ಆಶ್ರಮದ ಎಲ್ಲಾ ಮಕ್ಕಳಿಗೆ ರಾತ್ರಿ ಭೋಜನದ ವ್ಯವಸ್ಥೆಯೊಂದಿಗೆ ಮಕ್ಕಳಿಗೆ ಬೇಕಾಗುವ ಉಡುಗೆ ತೊಡುಗೆಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಖ್ಯಾತ ಉದ್ಯಮಿಯಾಗಿರುವ ಬಿಪಿನ್ ರೈ ತಮ್ಮ ಅಭಿಮಾನಿಗಳ ಬಳಗದ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದು ಯುವಕರಲ್ಲಿ ಸಮಾಜ ಸೇವಾ ಮನೋಭಾವ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಎನ್ನುತ್ತಾರೆ ಬಿಪಿನ್ ಅಭಿಮಾನಿ ಬಳಗದ ಮುಖ್ಯಸ್ಥ ಭರತ್ ಕುಂಡೇಲ್. ಬಿಪಿನ್ ಅಭಿಮಾನಿ ಬಳಗದ ಮುಖ್ಯಸ್ಥ ಭರತ್ ಕುಂಡೇಲ್ ಶ್ರೀಯುತ ಬಿಪಿನ್ ರೈ ಉದ್ಯಮಿಯವರು ಹಳೆ ಸಲ ಇವರ ಹುಟ್ಟುಹಬ್ಬ ದಿವಸ ಇಲ್ಲಿ ಮಕ್ಕಳಿಗೆಲ್ಲ ಭೋಜನ ವ್ಯವಸ್ಥೆ ಮಾಡಿದ್ದೀವಿ. ಆವಾಗ ಇಲ್ಲಿದ ವ್ಯವಸ್ಥಾ ಪ್ರಮುಖರು ಮಕ್ಕಳಿಗೆ ಸ್ವಲ್ಪ ಬಟ್ಟೆಯ ಅವಶ್ಯಕತೆ ಇದೆ ಅಂತ ಹೇಳಿದರು. ಆ ಪ್ರಕಾರ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಬಟ್ಟೆಯನ್ನು ಕೊಟ್ಟು ಅವರೊಂದಿಗೆ ಸಹಭೋಜನವನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ.